ಮಂಗಳೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿಯ ಸಹಭಾಗಿತ್ವದಲ್ಲಿ 81ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಜನವರಿ 4ರಿಂದ 7ರವರೆಗೆ ಸ್ವರಾಜ್ ಮೈದಾನದಲ್ಲಿ ನಡೆಯಲಿದೆ ಎಂದು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಮೋಹನ್ ಆಳ್ವ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 5ನೇ ಬಾರಿ ನಡೆಯುವ ಈ ಕ್ರೀಡಾಕೂಟದಲ್ಲಿ ದೇಶದ 400ಕ್ಕೂ ಅಧಿಕ ವಿಶ್ವವಿದ್ಯಾಲಯಗಳ ಸುಮಾರು 2,000 ಅಥ್ಲೆಟಿಕ್ಗಳು ಹಾಗೂ 1,000 ಕ್ರೀಡಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಜನವರಿ 4ರ ಬೆಳಿಗ್ಗೆ 100 ತಂಡಗಳ 5,000 ಜನ ಕಲಾವಿದರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರತಿದಿನ ರಾತ್ರಿ 7 ಗಂಟೆಗೆ ವಿಜಯ ವೇದಿಕೆಯಲ್ಲಿ ವಿಭಿನ್ನ ಸಾಂಸ್ಕೃತಿಕ ವೈಭವ ನೆರವೇರುವುದು. ಜೊತೆಗೆ ಪದಕ ವಿಜೇತರನ್ನ ಸನ್ಮಾನಿಸಲಾಗುವುದು. ಉಚಿತ ಊಟ ಹಾಗೂ ವಸತಿ ಸೌಲಭ್ಯದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಖೇಲೋ ಇಂಡಿಯಾ ಹಾಗೂ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟವನ್ನು ಪ್ರತಿನಿಧಿಸುತ್ತಾರೆ. 23 ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಕ್ರೀಡಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ನಗದು ಹಣವನ್ನು ನೀಡಿ ಗೌರವಿಸಲಾಗುವುದು. 81ನೇ ವರ್ಷದಲ್ಲಿ ದಾಖಲೆ ಮಾಡಿದವರಿಗೆ 21,000 ಮತ್ತು ಸಮಗ್ರ ಪ್ರಶಸ್ತಿಯನ್ನ ನೀಡಲಾಗುವುದೆಂದು ಹೇಳಿದರು. ಒಂದು ಸಾಧಾರಣ 400ಕ್ಕೂ ಮಿಕ್ಕಿದಂಥ ಯೂನಿವರ್ಸಿಟಿಗಳು ನಾಡ್ದು ಇದರಲ್ಲಿ ಭಾಗವಹಿಸ್ತದೆ. ಒಂದೊಂದು ಒಟ್ಟಿಗೆ ಅಂತಿಂತೂ 2,000ರಿಂದ 2,500 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸುವಂಥ ಈ ಒಂದು ಕ್ರೀಡಾಕೂಟ 6 ಗಂಟೆಗೆ ಸರಿಯಾಗಿ ನಾವು ಇದನ್ನು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡ್ತೀವಿ. ಇಡೀ ಮೆರವಣಿಗೆಯಲ್ಲಿ ಬಹಳ ಅದ್ಧೂರಿಯಾಗಿ ಒಂದು 100 ತಂಡಗಳು ಇದ್ದುಕೊಂಡು ಸುಮಾರು 5,000ರಷ್ಟು ಒಂದು ಕಲಾವಿದರು ಇದ್ದುಕೊಂಡು ನಡೆಯುವಂಥ ಆ ಒಂದು ಮೆರವಣಿಗೆ, ಭವ್ಯವಾದಂಥ ಮೆರವಣಿಗೆ. ಪ್ರತಿದಿನ ರಾತ್ರಿ 7 ಗಂಟೆಗೆ ಅದ್ಧೂರಿಯಾದ ವಿಭಿನ್ನ ಸಾಂಸ್ಕೃತಿಕ ವೈಭವಗಳು ಕೂಡ ಇಲ್ಲಿ ವಿಜಯ ವೇದಿಕೆಯಲ್ಲಿ ಅಲ್ಲಿ ನಡೀತದೆ. ಅವರಿಗೆ ಎಲ್ಲ ವಿಜಯ ವೇದಿಕೆಯಲ್ಲಿ ಪದಕ ವಿಜೇತರನ್ನು ಗೌರವಿಸಲಿಲ್ಲ. ಅಲ್ಲಿ 7 ಗಂಟೆಯಿಂದ 10 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ವಿಭಿನ್ನವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಸ್ವರಾಜ ಮೈದಾನದಲ್ಲಿ ನಡೀತದೆ. ಅದು ಸಹ ಬಹಳ ಮುಖ್ಯ ನಮಗೆ, ಯಾಕಂದರೆ ಊರಿನವರೆಲ್ಲ ಸ್ವಲ್ಪ ಅದಕ್ಕೆ ಬರಬೇಕು. ಇಲ್ಲಿ ಯಾರು ವಿನ್ ಆದರೂ ಅವರು ಮುಂದೆ ಖೇಲೋ ಇಂಡಿಯಾಕ್ಕೆ ಹೋಗುವವರು ಮತ್ತು ಜಗತ್ತಿನ ವರ್ಲ್ಡ್ ಯೂನಿವರ್ಸಿಟಿ ಕಾಂಪಿಟಿಷನ್ಗೂ ಇಲ್ಲಿಂದ ಹೋಗಲಿಕ್ಕೆ ಇದೇ ಕ್ರೀಡಾಕೂಟ ಮಾನದಂಡ. ಇವತ್ತು ನಮ್ಮ ದೇಶವನ್ನು ರಚಿಸುವಂಥ ತಂಡವನ್ನು ಕೂಡ ನಾವು ಆಯ್ಕೆ ಮಾಡಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ಉಚಿತವಾದ ಊಟ ಮತ್ತು ವಸತಿ ಸೌಲಭ್ಯವನ್ನು ಕೊಡ್ತೇವೆ. ಅದು ಅಥ್ಲೆಟಿಕ್ನವರಿಗಿರ್ಬೋದು, ಕೋಚಿನವರಿಗಿರ್ಬೋದು, ಇವರಿಗೆಲ್ಲರಿಗೂ ಅದು ಆಗಮಿಸುವ ಎಲ್ಲ ಸ್ಪರ್ಧಿಗಳಿಗೆ, ತರಬೇತುದಾರರಿಗೆ, ಕ್ರೀಡಾಧಿಕಾರಿಗಳಿಗೆ ಹಾಗೂ ವಿಶೇಷ ಆಹ್ವಾನಿತರಿಗೆ ಅದೆಲ್ಲವೂ ಉಚಿತ ಊಟ ಮತ್ತು ವಸತಿ ಸೌಲಭ್ಯವನ್ನು ಕೊಡಲಾಗುವುದು. 23 ಇವೆಂಟ್ಗಳು. ಪ್ರತಿ ಇವೆಂಟ್ನಲ್ಲೂ ಕೂಡ ಪ್ರಥಮ ಬಂದವರಿಗೆ, ದ್ವಿತೀಯ ಬಂದವರಿಗೆ, ತೃತೀಯ ಬಂದವರಿಗೆ, ಪ್ರಥಮ ಬಂದವರಿಗೆ 25,000 ರೂಪಾಯಿ, ದ್ವಿತೀಯ ಬಂದವರಿಗೆ 15,000 ರೂಪಾಯಿ, ತೃತೀಯ ಬಂದವರಿಗೆ 10,000 ರೂಪಾಯಿ ನಗದು ಕ್ಯಾಶ್ ಪ್ರೈಸನ್ನು ನಾವು ಕೊಡಲಿಕ್ಕಿದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಡಾ ಕಿಶೋರ್ ಕುಮಾರ್ ಸಿಕೆ, ಮಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ನಿರ್ದೇಶಕ ಜೆರಾಲ್ಡ್ ಸಂತೋಷ್ ಡಿಸೋಸಾ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದಿರೆ. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SCS College of Nursing Science, Karnataka Ayurveda Medical College Hospital and hostels in an independent building. SCS College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bashpasveda, Katibasti, Nadi Sveda Parisheka, Pinda Sveda Shirodhara, Valuka Sveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru.